ಕಲ್ಯಾಣ ಮಂಟಪದಲ್ಲಿ ತಾಳಿ ಕಟ್ಟುವ ಶುಭ ಮುಹೂರ್ತದ ವೇಳೆಯೇ ಅಚ್ಚರಿಯ ಘಟನೆಯೊಂದು ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ತಾಳಿ ಕಟ್ಟುವ ವೇಳೆ ರಿಯಲ್ ವಿಲನ್ ಥರ ಎಂಟ್ರಿ ಕೊಟ್ಟ ಮೊದಲ ಪತ್ನಿ ಮದುವೆಯನ್ನು ನಿಲ್ಲಿಸಿ ಗಂಡನಿಗೆ ಶಾಕ್ ನೀಡಿದ್ದಾಳೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿವಾಸಿ ಹರಿಪ್ರಸಾದ್ ಮತ್ತು ಲೇಪಾಕ್ಷಿ 2014ರಲ್ಲಿ ಮದುವೆಯಾಗಿದ್ರು. ಅವರಿಬ್ಬರು 8ನೇ ತರಗತಿಯಿಂದಲೇ ಪ್ರೀತಿಸ್ತಾ ಇದ್ರು. ಆದ್ರೆ ದಂಪತಿ ನಡುವಣ ಕೌಟುಂಬಿಕ ಕಲಹದಿಂದಾಗಿ ಅವರು ದೂರವಾಗಿದ್ರು. ಈ ತನ್ಮಧ್ಯೆ ಹರಿಪ್ರಸಾದ್ ಕಾನೂನಾತ್ಮಕವಾಗಿ ವಿಚ್ಛೇದನವನ್ನ ಪಡೆಯದೆ ಎರಡನೆಯ ಮದುವೆಯನ್ನ ಮಾಡಿಕೊಳ್ಳಲು ಮುಂದಾಗಿದ್ದ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಪುಣ್ಯಶ್ರೀ ಎಂಬಾಕೆಯ ಜೊತೆ ಹರಿಪ್ರಸಾದ್ ಸಪ್ತಪದಿ ತುಳಿಯಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದ. ಎಡೆಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಹರಿಪ್ರಸಾದ್ನ ಮದುವೆ ನಡೀತಾ ಇತ್ತು. ಮದುವೆಯ ವಿಚಾರವನ್ನು ತಿಳಿದ ಲೇಪಾಕ್ಷಿಯ ವಕೀಲರು ಕುಣಿಗಲ್ ತಾಲೂಕಿನ ಅಮೃತೂರ್ ಪೊಲೀಸರು ಮತ್ತು ಸಂಬಂಧಿಕರ ಜೊತೆ ನೇರವಾಗಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ತಾಳಿ ಕಟ್ಟುವ ಮೊದಲೇ ಮದುವೆಯನ್ನು ನಿಲ್ಲಿಸಿದ್ದಾರೆ. ಆ ವೇಳೆ ಕಲ್ಯಾಣ ಮಂಟಪದಲ್ಲಿ ಆತಂಕದ ವಾತಾವರಣವನ್ನು ನಿರ್ಮಾಣವಾಗಿದ್ದು ಕೆಲಕಾಲ ಮಾತಿನ ಚಕಮಕಿ ಮತ್ತು ಜಗಳವೇ ನಡೆಯಿತು. ತಮಗೆ ಡೈವೋರ್ಸ್ ನೀಡದೆ ಮದುವೆಯಾಗುತ್ತಿರುವ ವಿಷಯವನ್ನ ವಧುವಿನ ಪೋಷಕರಿಗೆ ತಿಳಿಸಿದ್ದಾರೆ. ವಿಷಯವನ್ನ ತಿಳಿದ ವಧುವಿನ ಪೋಷಕರು ಕೂಡ ಮದುವೆಯನ್ನು ನಿಲ್ಲಿಸಿದ್ದಾರೆ. ಅಮೃತೂರ್ ಪೊಲೀಸರು ಹರಿಪ್ರಸಾದ್ ಮತ್ತು ಲೇಪಾಕ್ಷಿ ಜೊತೆ ಮದುವೆಗೆ ಸಜ್ಜಾಗಿದ್ದ ಯುವತಿಯ ಮನೆಯವರನ್ನ ಠಾಣೆಗೆ ಕರೆದೊಯ್ದಿದ್ದಾರೆ. ಅಮೃತೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ.